ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಥ್ರಿಲ್ಲರ್ ಮಂಜು. ಪ್ರಸ್ತುತ ರಾಜ್ಯದಲ್ಲಿ ಬಿಸಿ ಬಿಸಿ ಸುದ್ದಿಯಾಗ್ತಿರುವ ವಿಚಾರ ಅಂದ್ರೆ ಅದು ಹಿಜಾಬ್. ಉಡುಪಿಯ ಸರಕಾರಿ ಕಾಲೇಜಿನಲ್ಲಿ ಆರಂಭವಾದ ವಿವಾದ ಇದೀಗ ರಾಜ್ಯದ ಒಂದಿಷ್ಟು ಜಿಲ್ಲೆಗಳಿಗೆ ಪಸರಿಸಿದೆ. ಉಡುಪಿಯ ಮಹಿಳಾ ಕಾಲೇಜಿನಲ್ಲಿ 6 ಮಂದಿ ವಿದ್ಯಾರ್ಥಿನಿಯರು ನಾವು ಹಿಜಾಬ್ ಧರಿಸಿ ಕ್ಲಾಸ್ ರೂಮ್ಗೆ ಬರ್ತೀವಿ, ಹಾಗೆ ಪಾಠವನ್ನು ಕೇಳ್ತೀವಿ, ನಮಗೆ ಧರ್ಮನೇ ಮುಖ್ಯ, ಹಾಗೆ ಹೀಗೆ ಎಂದು ವಾದಿಸಿ ಶಿಕ್ಷಣಕ್ಕೆ ಧರ್ಮದ ವಿವಾದವನ್ನು ತಂದಿಟ್ರು. ಇದಕ್ಕೆ ಒಂದಿಷ್ಟು ಕಾಣದ ಕೈಗಳ ಕುಮ್ಮಕ್ಕು ಕೂಡ ಇದೆ ಅಂತ ಅನ್ಸುತ್ತೆ. ಏಕೆಂದರೆ ಈ ತನಕ ಎಲ್ಲದ ಸಮಸ್ಯೆ ಲಾಕ್ಡೌನ್ ಬಳಿಕ ಅದೇಗೆ ಬಂತು ಅನ್ನೋ ಪ್ರಶ್ನೆ ಮೂಡಿದ್ರೆ ಇದಕ್ಕೆ ಇದೇ ಉತ್ತರ ಸಿಗುತ್ತೆ. ಶಿಕ್ಷಣ ಸಂಸ್ಥೆಗಳಿಗೆ ಒಂದು ವಸ್ತ್ರ ಸಂಹಿತೆ ಇದೆ. ಎಲ್ಲರೂ ಒಂದೇ ಎನ್ನುವಂತೆ ನಾವು ಅದನ್ನ ಪಾಲಿಸಲೇಬೇಕು. ನಾನು ಬೇರೆ, ನನ್ನ ಧರ್ಮ ಬೇರೆ ಎಂದು ಹೇಳುವಂತಿಲ್ಲ. ಆದರೆ ವಿವಾದವನ್ನು ಹುಟ್ಟು ಹಾಕಲೆಂದೇ ವಿದ್ಯಾರ್ಥಿನಿಯರನ್ನು ಬಲಿಪಶು ಮಾಡಲಾಗ್ತಿದೆಯಾ ಅನ್ನೋ ಅನುಮಾನ ಇದೀಗ ಮೂಡ್ತಾ ಇದೆ. ಈ ವಿವಾದಕ್ಕೆ ಕಾಂಗ್ರೆಸ್ ಕೂಡ ತುಪ್ಪ ಸುರಿದು ಹಿಜಾಬ್ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಇದೇ ತಿಳಿಸುತ್ತೆ ಕಾಂಗ್ರೆಸ್ನ ದ್ವಂದ್ವ ನಿಲುವು ಹಾಗೆ ಮುಸಲ್ಮಾನರ ಓಲೈಕೆ. ಈ ವಿಚಾರವಾಗಿ ಸಾಹಸ ನಿರ್ದೇಶಕ ಹಾಗೆ ನಟರಾಗಿರುವ ಥ್ರಿಲ್ಲರ್ ಮಂಜು ಕೂಡ ಕೈ ನಾಯಕರನ್ನು ತರಾಟೆ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಮಂಜು ಮಾಸ್ಟರ್ ಹೇಳಿದ್ದೇನು ನೋಡ್ಕೊಂಡು ಬರೋಣ. ನಾನು ನಿಮ್ಮ ಪ್ರೀತಿಯ ಥ್ರಿಲ್ಲರ್ ಮಂಜು. ಹಿಜಾಬ್ ಪರ ಬೆಂಬಲ ಸೂಚಿಸಿರುವ ಕೋಮುವಾದಿ ಪಕ್ಷ ಕಾಂಗ್ರೆಸ್ ಮತ್ತು ಇತರರು ಶೈಕ್ಷಣಿಕ ನಿಯಮಗಳನ್ನು ಉಲ್ಲಂಘಿಸಿರುವುದು ನಾಚಿಕೆಗೇಡು. ಓಟಿಗಾಗಿ ನಾಟಕ ಆಡಬೇಡಿ, ಜವಾಬ್ದಾರಿಯಿಂದ ಮಾತನಾಡಿ. ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಅಂದ್ರೆ ಎಲ್ಲ ಮಕ್ಕಳು ಒಂದೇ ಸಮಭಾವನೆ ಇರುವವರು ಎಂದು ಅರ್ಥ. ಈ ಸಾಮಾನ್ಯ ತಿಳುವಳಿಕೆ ಇಲ್ಲದ ಹಲವು ವಿದ್ಯಾರ್ಥಿಗಳ ಪೋಷಕರು ಹಿಜಾಬ್ ಪರ ಪ್ರತಿಭಟನೆ ಮಾಡಲು ತಮ್ಮ ಮಕ್ಕಳ ಜೊತೆ ಕಾಲೇಜಿಗೆ ಬಂದಿರುವುದು ದುರಂಕಾರದ ಪರಮಾವಧಿ. ಹೀಗಂತ ಟ್ವಿಟರ್ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಚಾಟಿ ಬೀಸಿದ್ದಾರೆ. ಹಾಗೆ ಕಾಂಗ್ರೆಸ್ನ ವೋಟ್ ರಾಜಕಾರಣದ ಬಗ್ಗೆಯೂ ಕಿಡಿಕಾರಿದ್ದಾರೆ. ನಮಸ್ಕಾರ. ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಥ್ರಿಲ್ಲರ್ ಮಂಜು. ಥ್ಯಾಂಕ್ ಯು ಸೋ ಮಚ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.